ಕೇಂದ್ರ ಸರ್ಕಾರದ ಎಂಎಸ್ಎಂಇ ವತಿಯಿಂದ ಮಂಗಳೂರಿನ ಪುರಭವನದಲ್ಲಿ ಇಂದು ಮಾರಾಟಗಾರರ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ನಡೆದಿದ್ದು, ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಗುತ್ತಿಗೆದಾರರು ಮತ್ತು ಪೂರೈಕೆದಾರರ ಸಂಘದವರು ತಮ್ಮ ಬೇಡಿಕೆಗಳನ್ನು ಒತ್ತಾಯಿಸಿ ಪುರಭವನದ ಹೊರಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಸಂತ್ರಸ್ತ ಯಾದವ ಕೋಟ್ಯಾನ್ ಪಿರ್ಮುದೆ ಅವರು ಮಾತನಾಡಿ 2007 ರಲ್ಲಿ ಎಸ್ಇಝೆಡ್ಗೆ 450 ಎಕರೆ ಜಾಗ ಬಿಟ್ಟುಕೊಟ್ಟವರ ಪೈಕಿ ಹಲವಾರು ಮಂದಿ ವಿವಿಧ ಗುತ್ತಿಗೆ ಕಾಮಗಾರಿಯಲ್ಲಿ ತೊಡಗಿದವರು ಮತ್ತು ವಿವಿಧ ಉದ್ದಿಮೆಗಳಲ್ಲಿ ಕಾರ್ಮಿಕರಾಗಿ ಸೇರಿಕೊಂಡವರಿದ್ದರೆ, ಅಲ್ಲಿ ಸ್ಥಾಪನೆಯಾಗಿದ್ದಂತಹ ಜೆಬಿಎಫ್ ಕಂಪನಿ 5 ವರ್ಷ ಹಿಂದೆ ಬಂದ್ ಆಗಿದ್ದು, ಬಳಿಕ ಈ ಕಂಪನಿಯನ್ನ ಗೇಲ್ ಕಂಪನಿ ವಹಿಸಿಕೊಂಡಿದೆ. ಈ ಸಂದರ್ಭ ಹಿಂದಿನ ಜೆಬಿಎಫ್ ಕಂಪನಿಯಲ್ಲಿದ್ದವರನ್ನ ಕೈಬಿಟ್ಟು ಅದು ಕಾರ್ಯನಿರ್ವಹಿಸ್ತಾ ಇದೆ. 60 ಜನ ಗುತ್ತಿಗೆದಾರರಿಗೆ 44 ಕೋಟಿ ರೂಪಾಯಿ ಬಾಕಿ ಇದೆ. ಬಾಕಿ ಮೊತ್ತವನ್ನ ಕೂಡಲೇ ನಮಗೆ ಪಾವತಿಸಬೇಕು. ಜೆಬಿಎಫ್ ಕಂಪನಿಯಲ್ಲಿ ಕೆಲಸ ಮಾಡಿದ್ದ 128 ಮಂದಿಗೆ ಗೈಲ್ ಕಂಪನಿಯಲ್ಲಿ ಕೆಲಸ ನೀಡಿಲ್ಲ. ನಮ್ಮ ಬೇಡಿಕೆ ಈಡೇರದಿದ್ರೆ ಎಸ್ಇಝೆಡ್ ಎದುರು ಪ್ರತಿಭಟನೆ ಮತ್ತು ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಎಂದರು. ದಕ್ಷಿಣ ಕನ್ನಡ ಗುತ್ತಿಗೆದಾರರು ಮತ್ತು ಪೂರೈಕೆದಾರರ ಸಂಘದ ಅಧ್ಯಕ್ಷ ಮ್ಯಾಕ್ಸಿಮ್ ಸೆಬಾಸ್ಟಿಯನ್ ಮಾತನಾಡಿ, ಜೆಬಿಎಫ್ ಪೆಟ್ರೋಕೆಮಿಕಲ್ಸ್ ಕಂಪನಿ ಸ್ಥಳೀಯರು, ಸ್ಥಳೀಯ ಗುತ್ತಿಗೆದಾರರು ಮತ್ತು ಎಂಎಸ್ಎಂಇ ಘಟಕದವರು ಸ್ಥಾಪಿಸಿದಂತಹ ಘಟಕ. ಇದರಲ್ಲಿ 4500 ಕಾರ್ಮಿಕರಿದ್ದಾರೆ. ನಮಗೆ ಕೂಡ ಬೇಕಾಗಿರುವುದು ಬಾಕಿ ಮೊತ್ತವನ್ನ ಕೂಡಲೇ ಪಾವತಿಸಬೇಕೆಂದು ಒತ್ತಾಯಿಸಿದರು. ಗೇಲ್ ಪೈಪ್ಲೈನಿನ ದಿನೇಶ್ ಪೈ ಅವರು ತಮ್ಮ ಸಮಸ್ಯೆಯನ್ನು ಕೂಡ ವಿವರಿಸಿದರು. ಎಲ್ಲರಿಗೆ ಕಂಪನಿ ಬಂದ್ ಮಾಡಿದ್ದಾರೆ. 5 ವರ್ಷದ ನಮ್ಮ ಲೋಕಲ್ ಇಷ್ಟು ಜನ ಇದ್ದಾರೆ, ಎಲ್ಲ ಕೆಲಸದವರು. ನಮ್ಮ ಕಂಪನಿಯಲ್ಲಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅದೊಂದು 5 ವರ್ಷದ ಹಿಂದೆ ಕೋರ್ಟ್ಗೆ ಹೋಗಿ ಈಗ ಅವರು ಕೋರ್ಟಲ್ಲಿ ಅದು ಸೆಂಟ್ರಲ್ ಬೋರ್ಡ್ಗೆ ಬಂದಿದೆ ಅಂತ ನಮ್ಮನ್ನು ಇದು ಮಾಡಿದ್ದಾರೆ. ನಮ್ಮದು ಹಣಕ್ಕೆ ಯಾರು ರೆಸ್ಪಾನ್ಸ್ ಕೊಡಲಿಲ್ಲ. ಎಲ್ಲ ಕಡೆಗೆ ನಾವು ಹೋಗ್ತೇನೆ. ಈಗ ಎಲ್ಲರ ಕಡೆಗೆ ಹೋಗಿ ನಾವು ಎಲ್ಲ ನಮಗೆ ಇದನ್ನು ಸಾಲ್ವ್ ಮಾಡೋದಿಲ್ಲಾದರೆ ನಾನು ಎಸ್ಇಝೆಡ್ ಗೇಟಿಯಲ್ಲಿ ಎಲ್ಲರೂ ನಾವು ಸೇರಿ ಈಗ ಒಂದು 150-200 ಜನ ಇದ್ದೇವೆ. ನಾವು ಒಂದು 10,000 ಜನವರೆಗೆ ಅಲ್ಲಿ ಸತ್ಯಾಗ್ರಹ ಮಾಡ್ತೇನೆ. ಎಲ್ಲ ಲೋಕಲ್ ಸಂಘಟನೆ ಎಲ್ಲ ಸೇರಿ, ಊರ್ದು ಯಾವುದೆಲ್ಲ ಸಂಘಟನೆ ಲೋಕಲ್ ಎಲ್ಲ ಸೇರಿ, ಮತ್ತೆ ಎಲ್ಲರನ್ನು ನಾವು ರಾಜಕೀಯದವರನ್ನೆಲ್ಲ ಕರೆಯುವುದು, ಇದಕ್ಕೆ ಎಲ್ಲರನ್ನು ಒಟ್ಟಿಗೆ ಮಾಡಿ ನಾವು ಇದನ್ನು ಸ್ಟ್ರೈಕ್ ಮಾಡ್ತೇನೆ. ನಾವು ಅಲ್ಲಿ ಕಂಪನಿಯನ್ನು ಬರಲಿಕ್ಕೆ ಬಿಡುವುದಿಲ್ಲ. ಮತ್ತೆ ಅಲ್ಲಿ ಯಾರು ನಮ್ಮ ಸವಾಲಾಗದೆ ನಾವು ಅಲ್ಲಿ ಕಂಪನಿಯವರು ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ. ಅಷ್ಟೇ ನಮ್ಮದು. ಗೇಲ್ ಚೇರ್ಮನ್ ನಮಗೆ ಹೇಳಿದರು, ನಿಮ್ಮ ಎಲ್ಲ ಹಣವನ್ನು ನಾವು 1 ತಿಂಗಳ ಒಳಗಾಗಿ ಕೊಡ್ತೇವೆ ಅಂತ ಸಹಿತ ಹೇಳಿದರು. ನಾವೆಲ್ಲ ಅವರಿಗೆ ಮಾಡಿಕೊಟ್ಟು ಅದರ ನಂತರ ಸಮೇತ ಪರ್ಮಿಷನ್ ತಗೊಂಡು ನಾವು ಸಹಿತ ಕೆಲಸ ಮಾಡಿದ್ದೇವೆ. ಬಟ್ ಯಾರಿಗೂ ಅದರಲ್ಲಿ ಹಣ ಕೊಡಲಿಲ್ಲ. ನಮ್ಮವರೇ ಒಬ್ಬರು ಶ್ರೀನಿವಾಸನ್ ಅಂತ ಕಳೆದ ವರ್ಷ ಗೇಲ್ ಆಫೀಸ್ನ ಎದುರುಗಡೆ ಹೋಗಿ ನೇಣು ಹಾಕ್ಕೊಂಡು ತಿರುಗಿ ಹೋದರು. ಇದನ್ನು ನಾವು ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಅವರದ್ದು ಪೊಲೀಸ್ ವರಿಷ್ಠಾತೆಗೆ ಗಮನಕ್ಕೆ ತಂದಿದ್ದೇವೆ. ಬಟ್ ಯಾರೂ ಏನು ಇಷ್ಟ ತನಕ ಸಹಿತ ಮಾಡಲಿಲ್ಲ. ಇವತ್ತಿನ ತನಕ ನಾವೆಲ್ಲ ಸಫರರು. ಬ್ಯಾಂಕಿಂದ ಎಲ್ಲರಿಗೂ ಸಹಿತ ನೋಟಿಸ್ ಆಗಿದೆ. ಒಂದು ಶ್ರೀನಿವಾಸನ್ ಆಯಿತು ಸುಸೈಡ್ ಆಗಿದ್ದು, ಇನ್ನು ಇಷ್ಟು ಜನರಲ್ಲಿ ಬೇರೆ ಯಾರ್ದು ನಂಬರ್ ಆಗಿದೆ ಅಂತ ಗೊತ್ತಿಲ್ಲ. ದಯವಿಟ್ಟು ನಮ್ಮ ಎಲ್ಲರಲ್ಲಿ, ಶಾಸಕರಲ್ಲಿ ಮತ್ತು ನಮ್ಮ ಪ್ರಧಾನಮಂತ್ರಿಗಳ ಸಮೇತ ನಾನು ವಿನಂತಿ ಮಾಡೋದು ಏನಂತ ಹೇಳಿದರೆ, ಆದಷ್ಟು ಬೇಗ ಈ ಗೇಲ್ ಪೈಪ್ಲೈನ್ ನಶಿದ ಏನು ವಿಷಯ ಉಂಟು ಆದಷ್ಟು ಬೇಗ ಪರಿಹರಿಸಿ. ಇಲ್ಲ ಅಂದರೆ ನಾವು ಸಾಧಾರಣ 2-3 ಸಂಘಟನೆಯವರು ಸೇರಿದ್ದೀವಿ. ಈಗ ಒಟ್ಟಿಗೆ ಸೇರಿ ಉಗ್ರವಾದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡುತ್ತಲೇ ಇದ್ದೇವೆ. Actually, for the delayed payment system as per MSME Act, we can approach MSME Samadhan. Even after getting MSFC order, arbitration award, nobody is taking care of us. So we are requesting the government to please look into that and clear our payment, because if we get the payment, then only we can make the payment to bank, GST, PF, PSA, everything. None of our employees is everybody's payment we have already cleared. So kindly request the government to please look into this matter seriously and make our payment IRP admitted amount.